ಹಾಗೂ ನಮ್ಮ ಪೋಷಕರು, ಶ್ರೀ ಶಕ್ತಿ ಗುಂಪು ಎಲ್ಲರ ಜಂಟಿ ಆಶ್ರಯದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ವಸಂತಿ ಅವರು ಹೂಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ವಾರ್ಡಿನ ಕಾರ್ಪೊರೇಟರ್ ಆದಂತಹ ಶ್ರೀಯುತ ಶೈಲೇಶ್ ಅವರಿಗೆ ಕೂಡ ನಾವು ನಮ್ಮ ಇಲಾಖೆ ಹಾಗೂ ಜಂಟಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು. ಠಾಣೆಯ ಎಸ್ಐ ಆದಂತಹ ಶ್ರೀಯುತ ಸುರೇಶ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರಿಗೆ ಹರಿಣಾಕ್ಷಿ ಅವರು ಮಕ್ಕಳ ರಕ್ಷಣಾ ಆಯೋಗದ ಘಟಕದ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಶ್ರೀಯುತ ಕುಮಾರ್ ಅವರನ್ನು ಕೂಡ ಸ್ವಾಗತಿಸುತ್ತಾ ಇವರಿಗೆ ಶ್ರೀಮತಿ ಯಶೋಧ ಅವರು ಹೂಕೊಟ್ಟು ಗೌರವಿಸಿಕೊಳ್ಬೇಕಾಗಿ ವಿನಂತಿಗಳಾದಂತಹ ಶ್ರೀಮತಿ ಶೋಭಾ ಮೇಡಮ್ ಅವರನ್ನು ಕೂಡ ನಮ್ಮ ಇಲಾಖಾ ವತಿಯಿಂದ ಸ್ವಾಗತಿಸುತ್ತಾ ಇವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಂತಹ ನಮ್ಮ ಇಲಾಖೆಯ ಹಿರಿಯ ಮೇಲ್ವಿಚಾರಕಿಯಾದಂತಹ ಶ್ರೀಮತಿ ಸುಧಾ ಮೇಡಮ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಕಾರಿಯಾದಂತಹ ಶ್ರೀಯುತ ಚಂದ್ರಾಸ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾರೆ. ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನನ್ನ ಆತ್ಮೀಯ ಮಿತ್ರರು, ಇನ್ಸ್ಪೆಕ್ಟರ್ ಆದ ನನ್ನ ಆತ್ಮೀಯರಾದ ಸುರೇಶ್ ಅವರೇ, ಅದೇ ರೀತಿ ವಿದ್ಯಾರವರೇ ಮತ್ತು ವೇದಿಕೆಯಲ್ಲಿರುವ ಇನ್ನಿತರ ಗಣ್ಯರೇ ಮತ್ತು ಇಲ್ಲಿ ಸೇರಿರುವ ಆಹಾರದಲ್ಲಿ ಏನೆಲ್ಲ ಉಂಟಂತ ಇಲ್ಲಿ ಎದುರು ನೋಡುವಾಗಲೇ ಗೊತ್ತಾಗ್ತದೆ. ನಾ ಎನಿಸೋದು ಈಗ ಬರುವಾಗ ಓಣಂನ ರಂಗೋಲಿ ಬಿಡಿಸಿದಾಗೆ ಕಾಣ್ತದೆ. ಇಲ್ಲಿ ಭಾರತ ಮಾತೆಯ ಚಿತ್ರ. ನಾವು ಈಗ ಸರಕಾರದಿಂದ ಏನೆಲ್ಲ ಸವಲತ್ತು ಸಿಗ್ತದೆ ಅಂಗನವಾಡಿಯಲ್ಲಿ ಪೌಷ್ಟಿಕ ಆಹಾರದ ಅದರ ಪ್ರಯೋಜನವನ್ನು ಪಡಿಬೇಕು. ಮಕ್ಕಳು ಒಂದು ಪೌಷ್ಟಿಕ ಆಹಾರದಿಂದ ಈಗ ಅಲ್ಲಿ ಒಂದು ಭೀತಿ ಇದು ಇತ್ತು. ಇಂದಿನ ಬಾಲಕಿ ಭವಿಷ್ಯದ ಸಶಕ್ತ ಮಹಿಳೆ, ಸುಪುಷ್ಟ ಶರೀರ ಮತ್ತು ಶಿಕ್ಷಣದಿಂದ ಸಾಧ್ಯ ಸುಂದರ ನಾಳೆ ಮಗುವಾದರೆ ಸುಪುಷ್ಟ ದೇಶವಾಗುವುದು ಬಲಿಷ್ಠ. ಇದೊಂದು ಒಳ್ಳೆಯ ವಾಕ್ಯ. ಇಂದಿನ ಮಕ್ಕಳಲ್ಲಿ ನಾವು ಈಗಾಗಲೇ ಒಂದು ಪೌಷ್ಟಿಕ ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮೊದಲು ಈ ಎಲ್ಲ ಸವಲತ್ತು ಇರಲಿಲ್ಲ ಅಂಗನವಾಡಿಯಲ್ಲಿ, ಈಗ ಎಲ್ಲ ಸವಲತ್ತಿದೆ. ಇದರ ಪ್ರಯೋಜನವನ್ನು ನಾವೆಲ್ಲ ಮಕ್ಕಳಿಗೆ ಕೊಟ್ಟು ನಮ್ಮ ದೇಶವನ್ನು ಬಲಿಷ್ಠ ಮಾಡಲಿಕ್ಕೆ ನಾವು ಪ್ರಯತ್ನಿಸುವ ಎಂದು ಹೇಳುತ್ತಾ ಎಲ್ಲರಿಗೆ ಶುಭವಾಗಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಹಾಗೂ ಸಹಾಯಕಿಯರಿಗೆ ನಮಸ್ಕರಿಸುತ್ತಾ, ಪೌಷ್ಟಿಕ ಆಹಾರ ಇಲ್ಲಿ ನೋಡಿದರೆ ಭಾಳ ಒಳ್ಳೆಯ ರೀತಿಯಲ್ಲಿ ಪೌಷ್ಟಿಕ ಆಹಾರದ ಘಮ ಪರಿಮಳ ಬರ್ತಾ ಉಂಟು. ಇಷ್ಟು ಪೌಷ್ಟಿಕ ಆಹಾರವನ್ನು ನಮ್ಮ ಎಲ್ಲ ಮಕ್ಕಳ ಮನೆಯವರಿಗೆ ಈ ಪೌಷ್ಟಿಕ ಆಹಾರದ ಬಗ್ಗೆ ಎಲ್ಲ ವಿವರಣೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಈ ಪೌಷ್ಟಿಕ ಆಹಾರವನ್ನು ತಿಂದರೆ ಎಲ್ಲ ಮಕ್ಕಳು ದಷ್ಟಪುಷ್ಟವಾಗಿರ್ತಾರೆ ಹಾಗೂ ಆರೋಗ್ಯವಾಗಿರ್ತಾರೆ. ಆದ್ದರಿಂದ ಎಲ್ಲ ಮನೆಯವರು ಈ ಪೌಷ್ಟಿಕ ಆಹಾರದ ಬಗ್ಗೆ ಎಲ್ಲ ಮಕ್ಕಳಿಗೆ ಇದನ್ನು ತಿಂದರೆ ಎಲ್ಲ ಮಕ್ಕಳು ದಷ್ಟಪುಷ್ಟವಾಗುವುದರ ಜೊತೆಗೆ ಅವರ ಮನಸ್ಸು ಹಾಗೂ ಮೆದುಳಿನ ಶಕ್ತಿ ಇನ್ನಷ್ಟು ವೃದ್ಧಿಸ್ತದೆ. ಆದ್ದರಿಂದ ಈ ಕಾರ್ಯಕ್ರಮ ನಿಜವಾಗಲೂ ಒಂದು ಉತ್ತಮ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅಂಗನವಾಡಿಯ ಇದರಲ್ಲಿ ಸಂಯೋಜನೆ ಮಾಡುವುದರಿಂದ ಒಂದು ಉತ್ತಮ ಸಂದೇಶ ಈ ಜನರಿಗೆ ಹಾಗೂ ಮಕ್ಕಳಿಗೆ ನಾವು ಕೊಡ್ತೇವೆ ಅಂತ ಬಯಸ್ತೇವೆ. ಈಗಾಗಲೇ ನಮ್ಮ ಮಹಾಪೌರರು ಮಾಸಾಚರಣೆ ಮಾಡ್ತಾ ಇದ್ದೇವೆ ಪೌಷ್ಟಿಕಾಂಶದ್ದು. ಅದು ಪ್ರತಿ ವರ್ಷ ಸೆಪ್ಟೆಂಬರ್ 1ರಿಂದ ಇಡೀ ತಿಂಗಳು ನಾವು ಅದರದ್ದು ಪ್ರಾಮುಖ್ಯತೆಯ ವಿಷಯ ನಾವು ಮಾತಾಡ್ತೇವೆ, ಆಚರಿಸ್ತೇವೆ. ಅದಕ್ಕೋಸ್ಕರ ಈಗ ಮೊಟ್ಟ ಮೊದಲನೇದಾಗಿ ಆಹಾರ ಅಂತಂದರೆ ಆರೋಗ್ಯದ ಹಾದಿಯ ರಹಸ್ಯ ಅಂತ ಹೇಳ್ಬೋದು. ಮಗುವಿನ ಹುಟ್ಟಿನಿಂದ ನಮಗೆ ಬೆಳೆಯುವ ಎಲ್ಲ ಹಂತದಲ್ಲಿ ಆಹಾರ ಅತಿ ಮುಖ್ಯವಾಗಿದೆ. ಅಂದರೆ ಮಗು ಹೊಟ್ಟೆಯಲ್ಲಿರಬೇಕಾದ್ರೆ ನಾವು ತಾಯಂದಿರಿಗೆ ಫೋಲಿಕ್ ಆ್ಯಸಿಡ್ ಮಾತ್ರೆ ಕೊಡ್ತೇವೆ, ಅಂದರೆ ಅದು ಮೆದುಳಿಗೆ ಬೆಳವಣಿಗೆಗೆ ಬೇಕಾದದ್ದು. ಹಾಗೆ ನಾವು ಕಬ್ಬಿಣಾಂಶದ ಮಾತ್ರೆ ಮತ್ತು ಕ್ಯಾಲ್ಶಿಯಂ ಮಾತ್ರೆ ಕೂಡ ಮಗುವಿನ ಬೆಳವಣಿಗೆಗೆ ಕೊಡ್ತೇವೆ. ಅದಾದಮೇಲೆ ಮಗು ಹುಟ್ಟಿದ ಮೇಲೆ ನಾವು ಸ್ತನ್ಯಪಾನದ ಪ್ರಾಮುಖ್ಯತೆಯನ್ನು ನೀಡ್ತೇವೆ. ಯಾಕೆಂತೇಳಿದರೆ ಅದರಲ್ಲಿಯೂ ಕೂಡ ಆಹಾರದ ಎಲ್ಲ ಬೇಕಾದ ಅಂಶ, ಅಂದರೆ ಮಗುವಿಗೆ ರೋಗ ನಿರೋಧಕ ಶಕ್ತಿಗೆ ಬೇಕಾದ ಎಲ್ಲ ಅಂಶಗಳು ಇರುತ್ತದೆ. ಆಮೇಲೆ 6 ತಿಂಗಳು ಕಳೆದ ಮೇಲೆ ನಾವು ಒಂದೊಂದಾಗಿ ಮಗುವಿಗೆ ಎಲ್ಲ ಬಗೆಯ ಆಹಾರವನ್ನು ಶುರು ಮಾಡ್ತೇವೆ. ಅದರಲ್ಲಿ ನಮಗೆ ಕಾಣ್ತಿರುವ ಹಾಗೆ ಇಲ್ಲೆಲ್ಲ ಉಂಟು. ಪ್ರೋಟೀನ್ ಇರಬೇಕು, ಅಂದರೆ ಮೊಟ್ಟೆ ಮೀನಿನ ರೂಪದಲ್ಲಿ. ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಅಂದರೆ ನಮ್ಮ ತಿನ್ನುವ ಅನ್ನದ್ರಲ್ಲಿ ಗೋಧಿಯಲ್ಲಿ ಎಲ್ಲ ಇರ್ತದೆ. ಹಾಗೂ ವಿಟಮಿನ್ಗಳು, ಅಂದರೆ ಇಲ್ಲಿರುವ ತರಕಾರಿಗಳಲ್ಲಿ ಎಲ್ಲ ತರಕಾರಿಗಳಲ್ಲಿ ವಿಟಮಿನ್ಗಳು ಇರ್ತದೆ. ಮತ್ತು ಸಾಕಷ್ಟು ಕೊಬ್ಬಿನ ಅಂಶ, ನಾವು ಮಾಂಸ ಆಗಲಿ ಮೀನಾಗಲಿ ತಗೊಳ್ಬೋದು. ಮತ್ತು ಎಣ್ಣೆ ಅಂಶ ಸ್ವಲ್ಪ ಇದು ಮಾಡಿದರೆ ಅದರಲ್ಲಿ ಕೂಡ ಇರ್ತದೆ. ಮತ್ತು ನೀರು, ಹಾಲು ಅದು ಕೂಡ ಪ್ರೋಟೀನ್ ಅಂಶದಿಂದ ಇರ್ತದೆ. ಇನ್ನೊಂದು ಮುಖ್ಯವಾದದ್ದು ಅಂತೇಳಿದರೆ ನಾವು ಅಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ, ಖನಿಜಾಂಶ ಜಿಂಕ್ ಮತ್ತು ಕೆಲವೊಂದು ಎಲಿಮೆಂಟಲ್ ಇರ್ತದೆ. ಅದು ನಮ್ಮ ಬಾಡಿಗೆ ಇಮ್ಯುನಿಟಿಗೆ ಅತಿ ಮುಖ್ಯವಾಗಿ ಇರ್ತದೆ. ಈಗ ಇಮ್ಯುನಿಟಿ ಹೇಳಿದ ಕೂಡಲೇ ನಾನು ಒಂದು ಮಾತು ಹೇಳಲು ಬಯಸ್ತೇನೆ. ಏನಂದರೆ ಈಗ ಕೊರೋನಾ ಇನ್ಫೆಕ್ಷನ್ ತುಂಬ ಕಾಮನ್ ಆಗಿದೆ. ಅದು ಯಾರಲ್ಲಿ ಕೂಡ ಅಂಟಬಹುದು. ಹುಟ್ಟಿದ ಮಗುವಿನಿಂದ ಏಜ್ ಆದ ಒಂದು 90-95 ವರ್ಷದವರೆಗಿನ ಯಾರಿಗೂ ಕೂಡ ತಗೊಳ್ಬೋದು. ಹೇಗೆ ತಗೊಳ್ತದೆ ಅಂಥೇಳಿ ಯಾರಿಗಾದರೂ ಗೊತ್ತಾ? ಕೊರೋನಾ ಅದು ಬ್ಯಾಕ್ಟೀರಿಯಾನ, ವೈರಸ್ಸಾ, ಯಾವುದು ಹೇಳಿ? ವೈರಸ್. ಸರಿ. ಕೊರೋನಾ ವೈರಸ್ ಹೇಗೆ ಹರಡ್ತದೆ? ಗಾಳಿಯ ಮುಖಾಂತರ ಹರಡ್ಬೋದು. ಅಥವಾ ರೋಗಿಯು ತಂದು ಸೆಕ್ರೀಷನ್ಸ್ ಹೇಳ್ತಾರೆ, ಎಂಜಲ್ ಇರ್ಬೋದು, ಅಲ್ಲಿಯೇ ವೈರಸ್ ಇರ್ತದೆ. ಅವ್ರು ಬೇರೆ ಕಡೆ ಮುಟ್ಟುವಾಗ ಆ ಮುಟ್ಟಿದ್ದ ಜಾಗವನ್ನು ನಾವು ಮುಟ್ಟಿದರೆ ಕೂಡ ನಮಗೆ ಬರುವಂತಹ ಚಾನ್ಸಸ್ ಉಂಟು. ಆದ್ದರಿಂದ ನಾವು ಹೇಗೆ ಅದನ್ನು ತಡೆಗಟ್ಬೋದು ಅಂತಂದರೆ, ಒಂದು ಕೈಯನ್ನು ಆವಾಗವಾಗ ಶುಚಿಯಾಗಿ ಇಡಬೇಕು. ನಮ್ಮ ಕೈಯನ್ನು ಕಣ್ಣಿಗೆ, ಬಾಯಿಗೆ, ಮೂಗಿಗೆ ಹಾಕಬಾರ್ದು. ಅದಕ್ಕೋಸ್ಕರ ನಾವು ಮಾಸ್ಕನ್ನು ಹಾಕ್ತೇವೆ. ಗಾಳಿಯ ರೂಪದಲ್ಲಿ ಬರಬಾರ್ದು ಅಂತ ಹೇಳಿ ಕೂಡ ನಾವು ಮಾಸ್ಕನ್ನು ಧರಿಸ್ತಾ ಇದ್ದೇವೆ. ಇನ್ನೂ ಒಂದು ಮುಖ್ಯ ಅಂತ ಹೇಳಿದರೆ, ಕೆಲವರು ಏಜ್ ಆದವರು ಮನೆಯಲ್ಲೇ ಇರ್ತಾರೆ. ನಾವು ಹೊರಗೆಯಿಂದ ಕೆಲಸಕ್ಕೆ ಹೋಗಿ ಎಲ್ಲ ಬಂದು ಮಾಡ್ತಾ ಇರ್ತೇವೆ. ಒಳಗೆ ಇರುವ ಏಜ್ಡ್ ಆದವರು ಅಥವಾ ಚಿಕ್ಕ ಮಕ್ಕಳು ಹೊರಗೆ ಹೋಗುವುದಿಲ್ಲ, ಆದರೆ ಅವರಿಗೂ ಕೂಡ ಈಗ ಕೊರೋನಾ ಬರ್ತಾ ಉಂಟು. ಅಂದರೆ ಏನಂತ ಹೇಳಿದರೆ, ನಾವು ಹೊರಗೆ ಹೋಗಿ ಕೊರೋನಾ ವೈರಸ್ಸನ್ನು ನಮ್ಮ ದೇಹದಲ್ಲಿ ಇರ್ತದೆ, ಆದರೆ ನಮಗೆ ನಮ್ಮ ರೋಗ ನಿರೋಧಕ ಶಕ್ತಿ ಒಳ್ಳೆಯದಿರೋದ್ರಿಂದ ನಮಗೆ ಕಾಯಿಲೆ ಬರ್ತಾ ಇಲ್ಲ, ಸಿಂಪ್ಟಮ್ಸ್ ಇಲ್ಲ. ಒಳಗೆ ವೈರಸ್ ಇರ್ತದೆ, ಕಾಯಿಲೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಆದರೆ ವೈರಸ್ ಒಳಗಿರ್ತದೆ. ನಮ್ಮಿಂದಾಗಿ ನಾವು ಒಳಗೆ ಇದ್ದ ಹಿರಿಯರಿಗೆ ಅಥವಾ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ ವೈರಸ್ಸನ್ನು. ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದರೆ, ನಾವು ನಮ್ಮ ವೈಯಕ್ತಿಕ ಶುಚಿತ್ವವನ್ನು ನಾವು ಕಾಪಾಡ್ತಾ ಇದ್ದೇವೆ, ಆದರೂ ಕೂಡ ಅದು ಸ್ಪ್ರೆಡ್ ಆಗ್ತಾ ಉಂಟು. ಮೇನಾಗಿ ಒಂದು ಅಂತ ಹೇಳಿದರೆ, ಅರ್ಲಿ ಡಯಾಗ್ನೋಸಿಸ್ ಹೇಳ್ತಾರೆ, ಆದಷ್ಟು ಬೇಗ ಪತ್ತೆ ಹಚ್ಚುವುದು.
ಈಗ ಇಲ್ಲಿ ನೆರೆದಿರೋ ಎಲ್ಲರಿಗೂ ಇದ್ದಿರ್ಬೋದು ವೈರಸ್ ಒಳಗೆ, ಗೊತ್ತಾಗ್ತಾ ಇಲ್ಲ, ಲಕ್ಷಣಗಳು ಇರ್ತಾ ಇಲ್ಲ. ಆದರೆ ನಾವು ಮನೆಗೆ ಹೋಗಿ ಅದನ್ನು ಬೇರೆ ಮಕ್ಕಳಿಗೆ, ಮತ್ತು ಡಯಾಬಿಟೀಸ್ ಇರುವವರಿಗೆ, ಹೈಪರ್ ಟೆನ್ಷನ್, BP ಕಾಯಿಲೆ ಇದ್ದವರಿಗೆ ಅದು ಬಹುಬೇಗ ಹರಡಿ ಮಂಗಳೂರಲ್ಲಿ ಸಾಧಾರಣ ಇಷ್ಟರವರೆಗೆ 1 ತಾರೀಕಿನಿಂದ 30 ತಾರೀಕಿನವರೆಗೆ ನಾವು ಪೋಷಣ್ ಅಭಿಯಾನ ಯೋಜನೆಯಡಿ ನಿರಂತರವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 1 ತಾರೀಕಿಗೆ ಇದು ಉದ್ಘಾಟನೆ ಆಗಬೇಕಿತ್ತು, ಆದರೆ ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂತಹ, ನಿಕಟಪೂರ್ವ ರಾಷ್ಟ್ರಪತಿಗಳಾದಂತಹ ಪ್ರಣಬ್ ಮುಖರ್ಜಿ ಅವರ ನಿಧನದ ಪ್ರಯುಕ್ತ ಶೋಕಾಚರಣೆ 6 ತಾರೀಕಿನವರೆಗಿತ್ತು. ಅದರಿಂದ 7ನೇ ತಾರೀಕಿನವರೆಗೆ ವಿದ್ಯುಕ್ತವಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಮಗೆ VCA ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಉದ್ಘಾಟನೆ ಮಾಡಲಾಯಿತು. ಇದರಲ್ಲಿ ನಮ್ಮ ಎಲ್ಲ ನಿರ್ದೇಶಕರನ್ನು ಒಳಗೊಂಡಂತೆ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಿರುತ್ತಾರೆ. ಅವರ ತಂಡಗಳ ಸಹಯೋಗದಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಪೋಷಣ ಅಭಿಯಾನ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಒಂದು ಮಹತ್ತರವಾದಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮಕ್ಕಳಲ್ಲಿರುವಂತಹ ತೀವ್ರ ಅಪೌಷ್ಟಿಕ ಮಟ್ಟವನ್ನು ಕಡಿಮೆ ಮಾಡುವುದು. ಈಗ ಅಪೌಷ್ಟಿಕ ಮಕ್ಕಳು ನಿಮ್ಗೆಲ್ಲರಿಗೆ ಸಹ ಇದರ ಬಗ್ಗೆ ಗೊತ್ತಿರ್ಬೋದು. ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಒಂದು ತೂಕವನ್ನು ನೋಡುವಂಥದ್ದು, ಗ್ರೇಡ್ಗಳನ್ನು ನೋಡುವಂಥದ್ದು, ಅಟ್ ಪ್ರೆಸೆಂಟ್ ಸ್ಟಂಟಿಂಗ್, ವೇಸ್ಟಿಂಗ್ ಇದೆಲ್ಲವನ್ನ ಕೂಡ ಒಂದು ಮಕ್ಕಳ ಪೌಷ್ಟಿಕ ಮಟ್ಟವನ್ನು ಗುರುತು ಮಾಡಲಿಕ್ಕೆ ಒಂದು ಮಾನದಂಡ ಆಗಿರ್ತದೆ. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ತೂಕದ ಯಂತ್ರವನ್ನು, ಈಗ ಹೊಸದಾಗಿ ಕೂಡ ನಮ್ಮದು ತೂಕ ಮಾಡುವಂಥ ಯಂತ್ರಗಳು ಬಂದಿದೆ. ಅದೇ ರೀತಿಯಲ್ಲಿ ಗರ್ಭಿಣಿಯರ ತೂಕ ನೋಡುವಂಥ ಸಾಧನಗಳು ಕೂಡ ಬಂದಿದೆ. ಪೌಷ್ಟಿಕತೆಯನ್ನು ಅಳೆಯುವಂಥದ್ದು ಹೇಗೆ ಅಂತ ಹೇಳಿದರೆ, ಮುಖ್ಯವಾಗಿ ನಾವು ಮಕ್ಕಳಿಗೆ ಅಂತ ಹೇಳಿದರೆ ಹುಟ್ಟಿದಂದಿನಿಂದ ಮಕ್ಕಳು ಅಂತ ನಾವು ಏನು ಗಮನಿಸ್ತೇವೆ, ಅಲ್ಲಿಂದ ನಮ್ಮ ಫಲಾನುಭವಿಗಳು ಯಾರು ಅಂತ ಹೇಳಿದರೆ 6 ವರ್ಷದ ಒಳಗಿನ ಫಲಾನುಭವಿಗಳು. ಈ ಒಂದು ವಯಸ್ಸಿನಲ್ಲಿ ಮಕ್ಕಳ ಒಂದು ಆರೋಗ್ಯ ಬೆಳವಣಿಗೆಯು ತೀವ್ರಗತಿಯಲ್ಲಿ ಆಗ್ತದೆ. ಈ ಒಂದು ಸಂದರ್ಭಗಳಲ್ಲಿ ನಾವು ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ. ಅವರ ಆರೋಗ್ಯದ ದೃಷ್ಟಿ ಇರ್ಬೋದು, ಪೂರಕ ಪೌಷ್ಟಿಕ ಆಹಾರ ವಿತರಣೆ ಇರ್ಬೋದು, ಇದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಪೂರಕ ಪೌಷ್ಟಿಕ ಆಹಾರ ಮಕ್ಕಳಿಗೆ, ಈಗ ಅಂಗನವಾಡಿ ಕೇಂದ್ರದಲ್ಲಿ ನಿಮಗೆ ಗೊತ್ತಿರ್ಬೋದು ಯಾವ ಆಹಾರವನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿ. ಮಕ್ಕಳಿಗೆ ಹಾಲು, ಮೊಟ್ಟೆ ಹಾಗೂ ಏನು ಬೆಳಿಗ್ಗೆ ನೀವೇನು ಕೊಡ್ತಾ ಇದ್ದೀರಿ, ಹೆಸರು ಕಾಳು, ಸುಳಿ ಇರ್ಬೋದು, ಬೇರೆ ಬೇರೆ ರೀತಿಯ ಆಹಾರವನ್ನು ನೀವು ಕೊಡ್ತಾ ಇದ್ದೀರಿ. ಇದರಿಂದ ಮಕ್ಕಳ ಇದರಲ್ಲಿ ಸಾಕಷ್ಟು ಪ್ರೋಟೀನ್ಸ್, ಕ್ಯಾಲರೀಸ್, ಮಿನರಲ್ಸ್, ವೈಟಮಿನ್ಗಳು ಎಲ್ಲ ಮಕ್ಕಳಿಗೆ ಸಿಗ್ತದೆ. ಹಾಲು, ಮೊಟ್ಟೆ ಅದರಲ್ಲಿ ಕೂಡ ಆ ಕಷ್ಟವನ್ನು ಸಹಿಸಿಕೊಂಡು ನಮ್ಮ ಈ ಯೋಜನೆಗೆ ಸಹಕಾರ ಕೊಡುವಲ್ಲಿ ನೀವೆಲ್ಲರೂ ಸಹ ಕೆಲಸ ಮಾಡಬೇಕು. ಜೊತೆಯಲ್ಲಿ ಈ ದಿವಸ ಒಂದು ಉತ್ತಮವಾದ ಕಾರ್ಯಕ್ರಮ. ಮೊನ್ನೆ ಸಹ ನಾನು ಸೈಂಟ್ ಜಾನ್ಸ್ ಅಂಗನವಾಡಿ ಕೇಂದ್ರದಲ್ಲಿ ಭಾಗವಹಿಸಿದ್ದೆ. ಎಲ್ಲ ಕಾರ್ಯಕರ್ತೆಯರು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಬಹುಶಃ ಈ ದಿವಸ ಕೂಡ ನಮ್ಮ ಕಾರ್ಯಕರ್ತೆಯರಿರ್ಬೋದು, ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಹಾಗೂ ಅವರ ತಂಡದವರು ಕೂಡ ಉತ್ತಮ ರೀತಿಯ ಸಹಕಾರವನ್ನು ಕೊಟ್ಟು ಇಲ್ಲಿ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೂ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೆ ವಂದಿಸಿ ವಿವರವಾಗಿ ಮಾಹಿತಿಯನ್ನು ನೀಡಿದಂತಹ ನಮ್ಮ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಕ್ಕೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಶ್ರೀಯುತ ಕುಮಾರ್ ಇವರು ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ, ಇವರು ಮಾಹಿತಿಯನ್ನ ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಮಕ್ಕಳನ್ನು ಕರಿಬಹುದಾ? ಎಂತ ಅವನು ಕುದುರೆ ಆಗಿರ್ತಾರೆ, ಅವರು ಬಾಣನಾಗಿದ್ದಾರೆ ಅಂತ ನಾವು ಹೇಳ್ಬೋದಲ್ಲ, ಅವರನ್ನ ಎಂತ ಮಕ್ಕಳನ್ನು ಕರೀದಂತ ಅಲ್ವಾ? ಸರಿ ಅಲ್ವಾ? ಒಪ್ಪಿಕೊಳ್ತೀರಾ? ಈಗ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಕಾನೂನುಗಳಲ್ಲಿ ಮಕ್ಕಳ ಅಂತ ಹೇಳಿದ್ರೆ ಮಕ್ಕಳಿಗೆ ಆದ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಓಕೆ, ಈಗ ಅದೇ ನಾವು ಅಂಗನವಾಡಿಗೆ ಬಂದಾಗ ಅಲ್ಲಿ ನಾವು ಸ್ಪೆಷಲ್ 0 to 6 ಅಂತ ನಾವು ಮಕ್ಕಳನ್ನು ಕರೀತೀವಿ ಅಲ್ವಾ? ಅದೇ ನಮ್ಮ ಸಿಸ್ಟರ್ ಹತ್ರ ಅಥವಾ ನಮ್ಮ ವೈದ್ಯರ ಕೇಳಿದ್ರೆ ನಾವು ಅಡಲಸೆನ್ಸ್ ಏಜ್ ಸಾಧಾರಣವಾಗಿ 14ರ ತನಕ ನಾವು ಮಕ್ಕಳ ಅಂತ ಕರಿತೀವಿ ಅಲ್ವಾ? ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಮಕ್ಕಳ ಅಂತ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ವ್ಯಾಖ್ಯಾನ ಕೊಟ್ಟಿದ್ದಾರೆ.
ಆದರೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಕಾನೂನು ಅಂತ ಬಂದಾಗ ಅಲ್ಲಿ ಕೆಲವು ಅಂಶಗಳನ್ನು ವ್ಯಕ್ತಪಡಿಸ್ತಾರೆ. ಈಗ ನಾವು ಏನು ಹೇಳ್ತೇವೆ ಅದನ್ನೆಲ್ಲ ಶಾಸನಬದ್ಧವಾಗಿ ಮಾತಾಡುವಂಥದ್ದು. ಈಗ ನಿಮಗೆ ಗೊತ್ತಿದೆ ಏನಂತ ಹೇಳಿದ್ರೆ, ಈಗ ಒಂದಿಷ್ಟು ಜನ ಅಂಗನವಾಡಿಗೆ ಹೋಗ್ತಾರೆ, ಎಷ್ಟು ಜನ ಶಾಲೆಗೆ ಹೋಗ್ತಾರೆ, ಎಷ್ಟು ಜನ PUC ಹೋಗ್ತಾರೆ. ನಾವು ಯಾವ ಏಜಿಂದ ಎಲ್ಲಿ ತನಕ ನಾವು ಮಕ್ಕಳನ್ನು ಕರೆಯುವಂತ. ಈಗ ನಿಮಗೆ ಗೊತ್ತಿದೆ, ಈಗ ಮಕ್ಕಳಿಗೆ ಸಂಬಂಧಪಟ್ಟಾಗ ಒಂದಿಷ್ಟು ಕಾನೂನುಗಳಿದೆ, ಹೌದಲ್ವಾ? ಈಗ ನಾನು ಕೇಳಿದ ವಿಷಯ ನಮ್ಮ ಟೀಚರ್ಸ್ ಅವರು ಹೇಳ್ಬೋದು ಅಲ್ವಾ? ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ, ಒಂದು ಕಾಯ್ದೆ ತಗೊಳ್ಬೇಕಿದ್ರೆ ನಾವು ಬಾಲಕಾರ್ಮಿಕ ತಡೆ ಕಾಯ್ದೆ ಅಂತ ಹೇಳ್ತೇವೆ, ಹೌದಲ್ವಾ? ಈಗ ಬಾಲಕಾರ್ಮಿಕ ತಡೆ ಕಾಯ್ದೆ ಅಂದ್ರೆ 14 ವರ್ಷ ಅಂತ ನಮ್ಮ ಆಟಿಟ್ಯೂಡ್ ಬರ್ತದೆ, ಹೌದಲ್ವಾ? ಈಗ 15 ವರ್ಷ 16 ವರ್ಷದಲ್ಲಿ ನಾವು ಕೆಲಸ ಮಾಡ್ಬೋದು ಅಂತ ಹೇಳಿ. ಆದರೆ ಈಗ ಬಾಲಕಾರ್ಮಿಕ ತಡೆ ಕಾಯ್ದೆಯಲ್ಲಿ ಸಹ ತಿದ್ದುಪಡಿ ಆಗಿದೆ. ಅಲ್ಲಿ ಸಹ ಕಿಶೋರಿ ವ್ಯವಸ್ಥೆ, ಬಾಲ್ಯ ವ್ಯವಸ್ಥೆ ಮತ್ತು ಕಿಶೋರಿ ವ್ಯವಸ್ಥೆ ನಿಷೇಧ ನಿಯಂತ್ರಣ ಕಾಯ್ದೆ ಅಂತ ಅದು ತಿದ್ದುಪಡಿ ಆಗಿದೆ. ಇದೇನು ನಿಯಂತ್ರಣ ಮತ್ತು ನಿಷೇಧ ಅಥವಾ ಕಿಶೋರರ ಅಥವಾ ಬಾಲ್ಯ ವ್ಯವಸ್ಥೆ ಅಂದ್ರೆ ಏನಂತ ಹೇಳಿ. ಈಗ ನಾವೆಲ್ಲ ಹೇಳ್ತೇವೆ ಬಾಲಕಾರ್ಮಿಕ ಕೆಲಸ ಮಾಡ್ತಾನೆ, ಬಾಲಕಾರ್ಮಿಕ ಕೆಲಸ ಮಾಡ್ತಾನೆ ಅಲ್ವಾ? ಈಗ ಎಷ್ಟು ವರ್ಷದೊಳಗೆ ಮಕ್ಕಳು ಬಾಲಕಾರ್ಮಿಕವಾಗಿ ಕೆಲಸ ಮಾಡ್ಬೋದು, ಅಥವಾ ಎಷ್ಟು ವರ್ಷದೊಳಗೆ ಯಾವ ಮಕ್ಕಳು ಕೆಲಸ ಮಾಡಿದ್ರೆ ಅವನು ಬಾಲಕಾರ್ಮಿಕವಾಗಿ ಕೆಲಸ ಅಂತ ಹೇಳ್ಬೋದು? ಗಟ್ಟಿ ಹೇಳಿ ಟೀಚರ್, ತಪ್ಪಾದ್ರೆ ತಪ್ಪು. ಮಗು ಕೆಲಸ ಮಾಡಿದ್ರೆ ಅದು ಬಾಲಕಾರ್ಮಿಕ ಆಗ್ತದೆ ಅಂತ ಹೇಳಿದ್ದಕ್ಕೆ ಕೆಲವೊಂದು ಉದಾಹರಣೆಗಳು. ಈಗ 14 ವರ್ಷ ತನಕ ಯಾವುದೇ ಮಕ್ಕಳು ಎಲ್ಲಿ ಸಹ ಕೆಲಸ ಮಾಡಲಿಕ್ಕಿಲ್ಲ. ಕಡ್ಡಾಯವಾಗಿ ಈಗ ಶಾಲೆಗೆ ಹೋಗುವ ಮಕ್ಕಳು ಕಡ್ಡಾಯವಾಗಿ 9:30ರಿಂದ 4:00 ತನಕ ಮಕ್ಕಳು ಶಾಲೆಯಲ್ಲಿ ಇರಬೇಕು, ಮತ್ತೆ ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕಿಲ್ಲ. ಓಕೆ, ಅಂದ್ಬಿಟ್ಟು ಈಗ ನಮ್ಮಲ್ಲಿ ಮಕ್ಕಳಿದ್ರೆ ಓಕೆ ಇವರು ಬಂದು ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ, ಆ ಥರ ಅಲ್ಲ. ಮನೆಯಲ್ಲಿ ಮಕ್ಕಳಿಗೆ ನಿಮ್ಗೆ ಹೇಗೆ ಬೇಕು ಹಾಗೆ ಮಕ್ಕಳನ್ನು ಕೆಲಸ ಮಾಡಿಸ್ಕೊಡ್ಬೋದು. ಆದರೆ ಬೇರೆ ಹೋಟೆಲ್ಗಳಲ್ಲಿರ್ಬೋದು ಅಥವಾ ಕಂಪನಿಗಳಲ್ಲಿರ್ಬೋದು ಅಥವಾ ನಮ್ಮ ಸಂಬಂಧಿಕರ ಮನೆಯಲ್ಲಿರ್ಬೋದು, ಇಲ್ಲಿ ಸಹ 14 ವರ್ಷ ತನಕ ಯಾವುದೇ ಮಕ್ಕಳನ್ನು ಕೆಲಸ ಮಾಡಲಿಕ್ಕಿಲ್ಲ. ಆದರೆ 14ರಿಂದ 18 ವರ್ಷ ತನಕ ಈಗ ನಾವು ಈ ಅಪಾಯಕಾರಿ ತರುವಂಥ ಕೆಲಸಗಳು, ಅಪಾಯಕಾರಿ ಅಲ್ಲದ ಕೆಲಸಗಳನ್ನು ಹೇಳ್ತೇವೆ. ಅಂದರೆ ಅಪಾಯಕಾರಿ ತರುವಂಥ ಕೆಲಸ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿರ್ಬೋದು, ಪಟಾಕಿ ಇರ್ಬೋದು, ಅಥವಾ ಹೀಗೆ ದೊಡ್ಡ ದೊಡ್ಡ ಕಂಪನಿ ಗೊತ್ತಾಯ್ತಲ್ಲ, ಅಲ್ಲಿ ಯಾವ ಮಕ್ಕಳು ಸಹ ಕೆಲಸ ಮಾಡಲಿಕ್ಕಿಲ್ಲ 14ರಿಂದ 18. ಆದರೆ ಕೆಲವೊಂದು ಸಡಿಲ ಕೊಟ್ಟಿದ್ದಾರೆ, 14ರಿಂದ 18 ಸಡಿಲ ಕೊಟ್ಟಿದ್ದಾರೆ. ಅದು ಏನಂತ ಹೇಳಿದ್ರೆ, ಈಗ ಮಕ್ಕಳು ಶಾಲೆಗೆ ಹೋಗ್ತಿರ್ಬೇಕು, ಈಗ ನಮ್ಮದೇ ಒಂದು ತೋಟ ಇದೆ, ನಮ್ಮದೇ ಒಂದು ಹೋಟೆಲ್ ಇದೆ, ಓಕೆ, ನಮ್ಮದೇ ಒಂದು ಗುಡಿಕೈಗಾರಿಕೆ ಇದೆ, ಅಲ್ಲಿ ಮಕ್ಕಳು ಹೆಲ್ಪ್ ಮಾಡಿಕೊಂಡು ಮಕ್ಕಳು ಶಾಲೆಗೆ ಹೋಗ್ತಾ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅಲ್ಲಿ ಸಹ ಕೆಲವೊಂದು ನಿಯಮಾವಳಿಗಳಿದೆ, ಇಷ್ಟು ಗಂಟೆ ಮಾತ್ರ ಕೆಲಸ ಮಾಡಬೇಕು, ಇಷ್ಟು ಸಂಬಳ ಕೊಡ್ಬೇಕಂತೆಲ್ಲ ಹಾಗೆ. ಆದರೆ ಈಗ ಸ್ಪಷ್ಟವಾಗಿದೆ ಬಾಲಕಾರ್ಮಿಕ ಕಾಯ್ದೆಯಲ್ಲಿ ಮಕ್ಕಳಂತ ಹೇಳಿದ್ರೆ 18 ವರ್ಷ. ಹಾಗೆ ನಾವು ಸ್ವಲ್ಪ ಕಡ್ಡಾಯ ಶಿಕ್ಷಣ ಕಾಯ್ದೆ ಅಂತ ಇದೆ. ಅಂದ್ರೆ ಇದರಲ್ಲಿ ಏನಂತ ಹೇಳಿದ್ರೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಎಲ್ಲ ಮಕ್ಕಳು ಶಾಲೆಗೆ ಹೋಗ್ಬೇಕು, ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯಬೇಕಂತ. ಅಲ್ಲಿ ಸಹ ಹಾಗೆ ಮನೆಯವರು ಒಪ್ಪುದೇ ಇಲ್ಲ. ಏನಂತ ಹೇಳಿದ್ರೆ ಮಗುವಿಗೆ ಏನು ಮದುವೆ ಆಗಲೇಬೇಕು, ಮದುವೆ ಆಗದಿದ್ರೆ ನಾನು ನಿನ್ನನ್ನು ಸ್ವೀಕರಿಸುವುದಿಲ್ಲ, ನಾವು ತಂದೆ ತಾಯಿಯವರು ಸ್ವೀಕರಿಸುವುದಿಲ್ಲ ಅಂತ ಹೇಳಿ ತಂದೆ ತಾಯಿಗಳು ಆ ಮಗುವನ್ನು ದೂರ ಮಾಡಬಹುದು ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಆ ಮಗುವಿಗೆ ಒಂದು ವ್ಯವಸ್ಥೆ ಆಗ್ಬೇಕಲ್ಲ. ಅಂತ ಸಂದರ್ಭದಲ್ಲಿ ಆ ಮಗುವನ್ನ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಂದ್ರೆ ಆ ಮಗುವಿಗೆ 18 ವರ್ಷ ಆಗುವ ತನಕ ಅದಕ್ಕೆ ಒಂದು ವಿದ್ಯಾಭ್ಯಾಸ ಇರ್ಬೋದು ಅಥವಾ ವಸತಿ ಇರ್ಬೋದು, ಶಾಲೆ ಇರ್ಬೋದು, ಅದನ್ನು ಕೊಡಿಸುವಂತ ಕೆಲಸ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮೂಲಕ ಕೆಲವೊಂದು ಹಾಸ್ಟೆಲ್ಗಳಿದೆ, ಆ ಹಾಸ್ಟೆಲ್ಗೆ ಕೊಡಬೇಕು. ಅದೇ ತರದಲ್ಲಿ ನಮ್ಮೊಂದು ಪ್ರಯೋಜನ ಇದೆ. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಮಗು ಪಾಸಿಟಿವ್ ಆಗಿದ್ರೆ ಅಂದ್ರೆ ಮಗುವಿಗೆ ಸೋಂಕಿತ ಅಂತ ಇದ್ರೆ ಆ ಸೋಂಕಿತ ಮಗುವಿಗೆ ಮನೆಯಲ್ಲಿ 1 ಇರಲಿ 2 ಇರಲಿ 3 ಇರಲಿ ಆ ಮಕ್ಕಳಿಗೆ ನಾವು ಕೊಡ್ತೇವೆ. ನೆಗೆಟಿವ್ ಇದ್ರೆ ನಾವು ಈಗ 2 ಮಕ್ಕಳಿದ್ರೆ 3 ಮಕ್ಕಳಿದ್ರೆ ಆ ನೆಗೆಟಿವ್ ನಾವು ಆ ಮಾನದಂಡ ಮಾಡಿ ಕರಾತೆ ಮೇರೆಗೆ ಮಗುವಿಗೆ 1 ಮಗುವಿಗೆ ಅಥವಾ 2ಕ್ಕೆ ಕೊಡುವಂಥದ್ದು. ಈ ಒಂದು ಪ್ರಾಜೆಕ್ಟ್ ಶಾಲೆಗೆ ಹೋಗ್ತಾ ಇದ್ದ ಮಗುವಿಗೆ 16 ವರ್ಷದಿಂದ ಮೇಲ್ಪಟ್ಟಾಗ್ತದೆ. ಮಗು ನೆಗೆಟಿವ್ ಇದ್ರೆ ಪಾಸಿಟಿವ್ ಇದ್ರೆ ಮಗುವಿಗೆ 1 ವರ್ಷದಿಂದಲೇ ನಾವು ನಿರ್ಧಾರ ಕೊಡ್ತೇವೆ. ಇನ್ನೊಂದು ಮುಖ್ಯವಾಗಿ ಏನಂದ್ರೆ ನಮ್ಮಲ್ಲಿ ಪ್ರಾಯೋಜಕತ್ವ ಅಂತ ಒಂದು ಸ್ಕೀಮ್ ಇದೆ. ಈ ಸ್ಕೀಮಲ್ಲಿ ಏನಂತ ಹೇಳಿದ್ರೆ, ಯಾವ ಮಕ್ಕಳು ಅನಾಥರಾಗಿರ್ತಾರೆ ಅಥವಾ ಏಕಪೋಷಕರಾಗಿರ್ತಾರೆ ಅಥವಾ ತಂದೆ ತಾಯಿಯನ್ನು ಕೊಲೆ ಮಾಡಿ ಜೈಲಲ್ಲಿ ಇರ್ತಾರೆ ಅಂತ ಮಕ್ಕಳಿಗೆ ನಾವು ಇದು ಕೊಡುವಂಥದ್ದು. ಇದು ಸಹ ಹಾಗೆ 3 ವರ್ಷ ಕೊಡುವಂಥದ್ದು. 3 ವರ್ಷದ ಮೇಲೆ ಅದಕ್ಕೊಂದು ಸಮಿತಿ ಇದೆ. ಆ 3 ಬಿಟ್ಟ ನಂತರ ಇದಕ್ಕೆ ಕೊಡಬೇಕು ಅಂತ ಹೇಳಿ ಮತ್ತೆ ನೋಟಿಸ್ ಮಾಡುವಂಥದ್ದು. ಹಾಗೆ ನಿಮ್ಮಲ್ಲಿ ಯಾವುದೋ ಒಂದು ಮಗು ಅನಾಥವಾಗಿದೆ, ಮನೆಯಲ್ಲಿ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ, ಕುಟುಂಬದಿಂದ ದೌರ್ಜನ್ಯ ಆಗ್ತಿದೆ, ಅಂತ ಸಂದರ್ಭದಲ್ಲಿ ಮಗುವಿಗೆ ಏನಾದರೂ ಹಾಸ್ಟೆಲ್ ಅಂತ ಬಂದಾಗ ಈಗ ನಮ್ಮಲ್ಲಿ ಈಗ ಫ್ರೀಯಾಗಿ ನಡೆಸುವಂಥ 75 ಸಂಸ್ಥೆ ಹಾಸ್ಟೆಲ್ಗಳಿದೆ. ಅದು ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು ಅಥವಾ ಹಿಂದೂಗಳಾಗಿರ್ಬೋದು. ಆ ಮಗುವಿಗೆ ಪೂರಕವಾಗಿ ನಾವು ಮಕ್ಕಳ ಕಲ್ಯಾಣ ಸಮಿತಿ ಮುಖಾಂತರ ಆ ಮಗುವಿಗೆ ವ್ಯವಸ್ಥೆಯನ್ನು ಮಾಡಿಸುವಂಥದ್ದು. ಅದನ್ನು ತಿಳ್ಕೊಂಡಿದ್ದೇವೆ. ಬರೀ ಇಲ್ಲಿ ನೋಡುವುದು ಮಾತ್ರ ಅಲ್ಲ, ನಮ್ಮ ಮನೆಗಳಲ್ಲಿ ಹೋಗಿ ಇದನ್ನು ಆಚರಣೆಗೆ ತರುವ ಏನೊಂದು ಉತ್ತಮ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರ ಪ್ರಯೋಜನವನ್ನು ಪಡ್ಕೊಂಡು ನಮ್ಮ ದೇಶವನ್ನು, ನಮ್ಮ ಊರನ್ನು, ನಮ್ಮ ಮನೆಯನ್ನು
ಅಪೌಷ್ಟಿಕ ಮುಕ್ತವನ್ನಾಗಿ ಮಾಡುವಂಥ ಹಾರೈಸ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದವನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಪೌಷ್ಟಿಕತೆಯಿಂದ ಪೌಷ್ಟಿಕತೆಗೆ ನಮ್ಮ ದೇಶದ ಮಕ್ಕಳನ್ನು ಮುಂದೆ ತರುವಂತೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ನಮ್ಮ ಸುಧಾ ಮೇಡಮ್ ಅವರಿಗೆ ಇಲಾಖೆಯ ಪರವಾಗಿ ಹಾಗೂ ಈ ವ್ಯಾಪ್ತಿಯ ಎಲ್ಲ ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯಾದ ಶೋಭಾ ಅವರು ನೆರವೇರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಮ್ಮ ಸ್ಥಳೀಯ ಕಾರ್ಪೊರೇಟರಾದ ನಮ್ಮ ಆತ್ಮೀಯರೇ ಆದ ಶ್ರೀಯುತ ಶೈಲೇಶ್ ಕುಮಾರ್ ಶೆಟ್ಟಿ ಇವರಿಗೂ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.